ಹಿಜಾಬ್ ಬಳಿಕ ದೇವಸ್ಥಾನ ಆಯಿತು, ಪೂಜೆ ಆಯಿತು, ಅಂಗಡಿ ವ್ಯಾಪಾರ ಬಂದ್ ಮಾಡಿ ಕೂಡ ಆಯಿತು. ಈಗ ಮಸೀದಿಯಲ್ಲಿ ಬಾಂಗ್ ಮಾಡಬಾರ್ದು ಅಂತ ಹಿಂದೂ ಸಂಘಟನೆಗಳು ಮುಂದಾಗಿವೆ. ಇದು ಎಲ್ಲಿಯವರೆಗೆ ಮುಟ್ಟಲಿದೆ ಸ್ವಾಮಿ? ಇದು ಹಿಂದೂಗಳ ದೇಶ ಅಂತಾನೆ ನೀವು ಡಿಕ್ಲೇರ್ ಮಾಡಿ ಅಂತ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಮಸೂದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಬೆಳಿಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮದು ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಮುಸ್ಲಿಮರ ವಿಚಾರ ಏನೂ ಇರಕೂಡದು ಅಂತ ನೀವು ಡಿಕ್ಲೇರ್ ಮಾಡಿಬಿಡಿ ಎಂದೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಲೌಡ್ ಸ್ಪೀಕರ್ ಇಡಿ, ಆದರೆ ಮಾಲಿನ್ಯಗೋಸ್ಕರ ಇದನ್ನ ಇಡಬೇಡ್ರಿ ಎಂದು ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಮಾಲಿನ್ಯ ಅಂದ್ರೆ ಏನು? ನಿಮಗೆ ಧ್ವನಿವರ್ಧಕದಿಂದ ಮಾಲಿನ್ಯ ಆಗ್ತಾ ಇದೆಯಾ ಸ್ವಾಮಿ? ಪಟಾಕಿ ಹೊಡೆದ್ರೂ ಮಾಲಿನ್ಯ ಅಲ್ವೇ? ಅಲ್ಲಾನಿಗೆ ಪ್ರತಿಯಾಗಿ ನಾವು ರಾಮ ಜಪ ಕೂಗ್ತೇವೆ ಅಂತ ಮುತಾಲಿಕ್ ಹೇಳ್ತಾರೆ. ನೀವು ಕೂಗಿ ನಮ್ಮದೇನು ಅಡ್ಡಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಸಚಿವ ಬಿಸಿ ಪಾಟೀಲ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಧ್ವನಿವರ್ಧಕದ ವಿರುದ್ಧ ಕ್ರಮಕ್ಕೆ ಪೊಲೀಸರಿಗೆ ಸೂಚಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ನೀವು ದೇವಸ್ಥಾನದಲ್ಲಿ ಗಂಟೆ ಹೊಡೆದ್ರೆ ಕಿರಿಕಿರಿ ಆಗಲ್ವಾ ಅಂತ ಇವರು ಕೇಳಿದ್ದಾರೆ. ಇದೀಗ ಮಾವಿನ ಹಣ್ಣು ತೆಗೆದುಕೊಳ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಇದೇನು ಸ್ವಾಮಿ? ನಮ್ದು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು, ಪೊಲೀಸರು ಎಲ್ಲಾ ಮಸೀದಿಗಳಿಗೂ ಭದ್ರತೆ ನೀಡಬೇಕು ಅಂತ ಮನವಿ ನೀಡಿದ್ದೇನೆ ಎಂದು ಹೇಳಿದರು. ತದನಂತರ ದೇವಸ್ಥಾನ ಆಯಿತು, ತದನಂತರ ಪೂಜೆ ಆಯಿತು, ತದನಂತರ ಹೋಗುವಾಡಿ ಆಯಿತು, ಅಂಗಡಿ ಬಂದ್ ಮಾಡಿ ಆಯಿತು. ಲಾಸ್ಟಿಗೆ ಈಗ ಎಲ್ಲಿಗೆ ಬಂದು ನಿಂತಿದೆ ಹೇಳಿದ್ರೆ, ಮಸೀದಿಗಳಲ್ಲಿ ಬಾಂಗ್ ಕೊಡಬಾರ್ದು. ಎಲ್ಲಿವರೆಗೆ ಮುಟ್ತೇವೆ ಸ್ವಾಮಿ? ಇದು ಎಲ್ಲಿವರೆಗೆ ಹೋದಿತ್ತು? ಈ ದೇಶ ಫಂಡಮೆಂಟಲ್ ನಮ್ಮ ಪ್ರಜಾಪ್ರಭುತ್ವ ದೇಶ. ಇದು ಈ ದೇಶ ಅಥವಾ ಒಂದು ಮಾಡಿ, ನೀವು ಇಡೀ ಡಿಕ್ಲೇರ್ ಮಾಡಿ, ಇದು ಹಿಂದೂಗಳ ದೇಶ ಡಿಕ್ಲೇರ್ ಮಾಡಿ ಹೇಳಿ. ಇಲ್ಲಿ ಯಾರು ಮಸೀದಿ ಇಲ್ಲ, ದೇವಸ್ಥಾನ ಇದಿಲ್ಲ, ಲೌಡ್ ಸ್ಪೀಕರ್ ಇಲ್ಲ. ಈಗ ಮಸೀದಿಯಲ್ಲಿ ಬಾಂಗ್ ಕೊಡುವಂಥದ್ದು ಆಯಿತು, ನೀವು ಮೀಟರ್ ಮಾಡಿದ್ದೆ, ದೂರ ಮಾಡುವ ಆ ವಿಚಾರ ಬೇರೆ. ಬಾಂಗ್ ಕೊಡಬಾರ್ದು, ನಾವು ರಾಮ 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 ಮಾಡ್ತೇವೆ ಹೇಳ್ತಾ ಇದ್ದೀರಿ. ಮಾಡಿ ಮಾಡಿ ಬಂದು ನಿಮಗೆ ಇದರಲ್ಲಿ ನಾನು ಇವತ್ತೊಂದು ಮಾನ್ಯ ಈಶ್ವರಪ್ಪನವರೊಂದು ಕೊಟ್ಟಿದ್ದಾರೆ, ಅವರಿಗೆ ನಾನು ಶುಭಾಶಯ ಕೊಡ್ತೇನೆ. ಸ್ಟಾಪ್ ಲೌಡ್ ಸ್ಪೀಕರ್ ಬಟ್ ನಾಟ್ ಬಿ ಬೈ ಫೋರ್ಸ್ ಹೇಳಿದರೆ, ಸ್ಟಾಪ್ ಲೌಡ್ ಸ್ಪೀಕರ್ ಬಟ್ ನಾಟ್ ಬೈ ಫೋರ್ಸ್ ಸಿ ಈಶ್ವರಪ್ಪ. ಅವನೇನು ಹೇಳ್ತಾರೆ? ಲೌಡ್ ಸ್ಪೀಕರ್ನ ಬಂದ್ ಮಾಡಿದ್ರು. ಲೌಡ್ ಸ್ಪೀಕರ್ ನೀಡಿ ಮಾಡುವ ಮೊದಲು ಮಾಲಿನ್ಯಗೋಸ್ಕರ ಆಯಾ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಎಷ್ಟು ದೂರ ಮಾಡು, ಹೇಗೆ ಮಾಡು ಕೇಳಿ ಪರ್ಮಿಷನ್ ಹೇಳ್ತಾ ಇದ್ದಾರೆ. ಮಾಡುವ, ಯಾವುದು ಗೈಡ್ಲೈನ್ಸ್ ಕೊಡಿ, ನಮಗೆ ಎಷ್ಟು ಅಡಿ ಫೀಟ್ ಎಷ್ಟು ದೊಡ್ಡ ಮಾಡಬೇಕು ಮಾಡುವ. ಆಯಿತು. ಮಾಲಿನ್ಯ ಹೇಳಿದರೆ ಏನು? ಪಟಾಕಿ ಹೊಡೆಯೋದು ಮಾನ್ಯನಲ್ಲ, ಕರ್ನಾಲ್ ಹೊಡೆದು ಮಾನ್ಯ ಅಲ್ಲ, ರಾತ್ರಿ 24 ಗಂಟೆವರೆಗೆ ಡಾಬಾ 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 ಹೊಡೆಯೋದು ಮಾಲಿನ್ಯ ಅಲ್ಲ. ಮಾಲಿನ್ಯ ಯಾವುದು? ಲೌಡ್ ಸ್ಪೀಕರ್ ಮಾಲಿನ್ಯವ ಅಥವಾ ಪಟಾಕಿ ಅಂತ ಮಾಲಿನ್ಯ? ಹೇಳಿ, ಮಾಲಿನ್ಯ ಹೇಳಿದರೆ ಯಾವುದು? ಪಟಾಕಿ ಹೊಡೆದು ಮಾಲಿನ್ಯ ಉಂಟಾ? ಕೊಟ್ಟಿದ್ದೀರ ನೀವು? ಒಂದು ವಿಚಾರ. ಅವರ ಹೆಸರು ಮತಾಲಿಕ ಎಂಥದ? ಅವ್ರು ಹೇಳ್ತಾರೆ, ಅಲ್ಲನ ಪ್ರತಿಯಾಗಿ ನಾವು ರಾಮ ಕೂಗುತ್ತೇವೆ. ರಲ್ಲಾನಾಯಿಗೆ ಪ್ರತಿ ರಾಮವನ್ನು ಕೂಗುದು. ಕೂಗಿ, ಯಾರು ಬೇಡ, ಕೂಗಿರಿ, ಜೋರು ಕೂಗಿ, ಜಪ ಮಾಡಿ. ಏನು ಹೇಳ್ತಾರೆ ರವಿ ಸುಮಾರು? ಎಲ್ಲರೂ ಮಿಟ್ಟು ಮಾಡಿ, ಎಲ್ಲರೂ ಮಿಟ್ಟು. ರವಿಕುಮಾರ್ರೆ, ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ? ಮಸೀದಿಗಳಿಗೆ ನೀವು ಯಾಕೆ ಹೋಗ್ತೀರಿ? ಪೂಜೆ ಮಾಡ್ತೀರಿ ಯಾಕೆ? ಓಟು ಕೊಡಿ, ಓಟು ಕೊಡಿ ಅಮ್ಮ ಅಮ್ಮ ಯಾಕೆ? ಅದು ಮಾಲಿನ್ಯ ಅಲ್ಲ. ಖಾಲಿ ಬಾಂಗಿಗೆ ಅಲ್ಲ, ಎಲ್ಲ ವಿಚಾರ ತೆಗಿಬೇಕು. ಗಂಟೆ ಹೊಡೆಯೋದು, ಬಂಟೆ ಹೊಡೆಯೋದು, ಲಟಪಟ ಮಾಡೋದು ಅದೆಲ್ಲ ನಿಲ್ಲಿಸಿ. ಅದು ನಿಲ್ಲಿಸಿದ ನಂತರ ನಮ್ಮ ಹತ್ರ ಬನ್ನಿ. ನಾನು ಯಾವ ಮೈನಾರಿಟಿ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದೇನೆ, ಆ ರಿಪೋರ್ಟ್ ಇದೆ. ಜಾಗ್ರತೆ, ಈ ಡಿಸ್ಟ್ರಿಕ್ಟ್ ನಮ್ಮ ಕೋಮು ಗಲಭೆ ಡಿಕ್ಲೇರ್ ಮಾಡಿ. ನಿಮಗೆ ಯಾರು ರೀ ಪೊಲೀಸ್ ಕೊಡಿ, ಅದು ನಮಗೆ ಪೊಲೀಸ್ ಕೊಡಿ. ಯಾಕೆ ಯಾಕೆ ಹಾಂ? ಪೊಲೀಸ್ ಕೊಡಿ, ಪ್ರತಿ ಮಸೀದಿಯಲ್ಲಿ ಪೊಲೀಸ್, ಒಬ್ಬೊಬ್ಬ ಪೊಲೀಸ್ಗೆ ಒಂದೊಂದು ಜನ ಇಡಿ. ಆದರೆ ಇವತ್ತು ನಾನು ಡಿ ಸಿಗೆ ಮತ್ತು ಕಮಿಷನ್ ಲೆಟ್ರ್ ಕೊಟ್ಟಿದ್ದೆ. ನಾವು ರಾತ್ರಿ 8 ಗಂಟೆಯಿಂದ 10 ಗಂಟೆಗೆ ನಮ್ಮ ನಮಾಜ್ ಇದೆ, ತರಾಬಿ ಇದೆ. ಅಲ್ಲಿ ಯಾರಾದರೂ ನಮಗೇನು ಗಲಾಟೆ ಮಾಡಿ ಕೊಟ್ಟಿದ್ದೇನೆ. ಇದಕ್ಕೆ ಸರಿಯಾಗಿ ಜಿಲ್ಲಾಧಿಕಾರಿಗಳು, ಕಮಿಷನರ್, ಪೊಲೀಸ್ನವರು, ಈ ಡಿಸ್ಟ್ರಿಕ್ನವರು, ಉಡುಪಿಯವರೆಲ್ಲ ಮಾಡಲಿಕ್ಕೆ ತಪ್ಪಿದ್ದರೆ ಅವರಿಗೆ